ರಾಜ್ಯ ಸರ್ಕಾರದ ವೈಫಲ್ಯವನ್ನ ಮುಚ್ಚಿ ಹಾಕಲು ವೀಕೆಂಡ್ ಕರ್ಫ್ಯೂ ಹಾಗೂ ಕೋವಿಡ್ ನಿರ್ಬಂಧಗಳ ವಿರುದ್ಧ ಸಿಪಿಎಂ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ಪ್ರತಿಭಟನಾ ಪ್ರದರ್ಶನ ನಡೆಯಿತು. ನಗರದ ಕ್ಲಾಕ್ ಟವರ್ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಡಿವೈಎಫ್ಐ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳಾಪುರ ಮಾತನಾಡಿ, ಕೋವಿಡ್ನ 1 ಮತ್ತು 2ನೇ ಅಲೆಯಿಂದ ಕೋವಿಡ್ ನಿಯಂತ್ರಿಸಲು ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ, ಜೊತೆಗೆ ಪರಿಹಾರ ವಿತರಣೆ ಮಾಡಲು ಸಾಧ್ಯವಾಗಿಲ್ಲ. ಇದೀಗ ಮತ್ತೆ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಹಾಗೂ ವೀಕೆಂಡ್ ಕರ್ಫ್ಯೂ ಜಾರಿಗೊಳಿಸುವ ಮೂಲಕ ಜನರ ಮೇಲೆ ಮತ್ತಷ್ಟು ಹೊರೆಯಾಗುತ್ತಿದೆ. ಹಾಗಾಗಿ ಸರ್ಕಾರ ತಕ್ಷಣವೇ ನೈಟ್ ಕರ್ಫ್ಯೂ ಹಾಗೂ ವೀಕೆಂಡ್ ಕರ್ಫ್ಯೂ ತೆರವುಗೊಳಿಸಬೇಕೆಂದು ಆಗ್ರಹಿಸಿದರು. ನಮ್ಮ ಸರ್ಕಾರಗಳು ಕೊರೋನಾದ ಪ್ರಥಮ ಮತ್ತು 2ನೇ ಅಲೆಯ ಸಂದರ್ಭದಲ್ಲಿ ವಿಧಿಸಿದಂಥ ಲಾಕ್ಡೌನು ಅದರ ಪರಿಣಾಮಗಳಿಂದ ಪಾಠ ಕಲಿಬೇಕು. ನಮಗೆ ಲಾಕ್ಡೌನ್ಗಳಿಂದ ಯಾವುದೇ ರೀತಿಯಲ್ಲಿ ಕೊರೋನಾವನ್ನು ನಿಯಂತ್ರಿಸಲಿಕ್ಕೆ ದೊಡ್ಡ ಅನುಕೂಲ ಆಗಿಲ್ಲ. ಅದರ ಬದಲಿಗೆ ಒಟ್ಟು ಭಾರತ ದೇಶದ ಆರ್ಥಿಕತೆ ಮತ್ತು ಜನರ ಬದುಕು ಎರಡೂ ಕೂಡ ಸಂಕಷ್ಟಕ್ಕೊಳಗಾಗಿದ್ದನ್ನು ನಾವು ನೋಡಿದ್ದೀವಿ. ಮತ್ತು ಸರ್ಕಾರಕ್ಕೂ ಕೂಡ ಲಾಕ್ಡೌನ್ ಸಂದರ್ಭದಲ್ಲಿ ಜನರಿಗೆ ನೆರವುಗಳನ್ನು ನೀಡಲಿಕ್ಕೆ ಸಾಧ್ಯ ಆಗಿಲ್ಲ. ಈ ಎರಡು ಅನುಭವ ಮತ್ತು ಈಗ ಸಾಮೂಹಿಕವಾದಂಥ 2 ಡೋಸ್ ವ್ಯಾಕ್ಸಿನ್ ಮತ್ತು ಕೊರೋನಾದ ವ್ಯಾಪಕವಾದಂಥ 2ನೇ ಅಲೆಯ ನಂತರ ಬೆಳೆದಿರುವಂಥ ಒಂದು ಹರ್ಡ್ ಇಮ್ಯುನಿಟಿ ಏನಿದೆ, ಇದರಿಂದಾಗಿ ಕೊರೋನಾ ಸಹಜವಾಗಿ ತನ್ನ ಬಲವನ್ನು ಕಳ್ಕೊಂಡಿದೆ ಮತ್ತು ಅದು ಜೀವಕ್ಕೆ, ಜನರ ಆರೋಗ್ಯದ ಮೇಲೆ ದೊಡ್ಡ ರೀತಿಯ ಪರಿಣಾಮಗಳೆಲ್ಲ ಬೀಳೋದಿಲ್ಲ ಅನ್ನುವಂಥದ್ದು ಕೂಡ ಇವತ್ತು ತಜ್ಞರು ಅಧ್ಯಯನಗಳು ಹೇಳಿವೆ. ಹಾಗಿರ್ತಾ ಈ 3ನೇ ಅಲೆಯ ಉದ್ದೇಶ ಏನಿದೆ, ಒಮಿಕ್ರಾನ್ ಅಲೆ ಇವತ್ತು ದಕ್ಷಿಣ ಆಫ್ರಿಕಾ ಸೇರಿದಂತೆ ಬೇರೆ ಬೇರೆ ದೇಶಗಳಲ್ಲಿ ಬಂದು ಹೋಗಿದೆ. ಅಲ್ಲಿ ಅನುಭವ ಏನೆಂದರೆ ಅದರಲ್ಲಿ ಆಗಿರುವಂಥ ಆರೋಗ್ಯದ ಮೇಲೆ ಅದು ಮಾಡಿರುವಂಥ ಪರಿಣಾಮ, ಜೀವಹಾನಿಯಲ್ಲಿ ಅದು ಬಹಳ ಕಡಿಮೆ ರೀತಿಯಾದಂಥ ಒಂದು ಪರಿಣಾಮವನ್ನು ಹೊಂದಿರುವಂಥ ಒಂದು ತಳಿ. ಹಾಗಿರ್ತಾ ಅನುಭವಗಳು ನಮ್ಮ ಕಣ್ಣ ಮುಂದಿರುವಾಗ ಈಗ ಅಲ್ಪ ಪ್ರಮಾಣದ ಏರಿಕೆಯನ್ನು ಇಟ್ಕೊಂಡು ಈ ರೀತಿಯಾದಂಥ ಸೆಮಿ ಲಾಕ್ಡೌನ್ಗಳನ್ನು ಮಾಡೋದು, ನೈಟ್ ಕರ್ಫ್ಯೂ ಏರಿಕೆ ಮಾಡೋದು, ಜನರ ಚಲನವಲನಗಳನ್ನು ನಿರ್ಬಂಧ ಮಾಡೋದು, ಕಾರ್ಯಕ್ರಮಗಳಿಗೆ ತಡೆ ಇರುವುದು ಎಷ್ಟು ಸರಿ? ಇದೇ ವೇಳೆ ಮಾತನಾಡಿದ ಸುನಿಲ್ ಕುಮಾರ್ ಬಚಾಲ್ ಅವರು, ಕೋವಿಡ್ ಹೆಸರಿನಲ್ಲಿ ಜನರನ್ನ ಭಯ ಹುಟ್ಟಿಸುವ ಕೆಲಸ ಮಾಡುತ್ತಿದೆ. ಜನರಿಗೆ ಯಾವುದೇ ಪರಿಹಾರವನ್ನ ಕೊಡದೆ ನೈಟ್ ಕರ್ಫ್ಯೂ ಹಾಗೂ ವೀಕೆಂಡ್ ಕರ್ಫ್ಯೂ ಯಾವ ಕರ್ಮಕ್ಕೆ ಮಾಡ್ತಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇಡೀ ಜಗತ್ತಲ್ಲಿ ಹೆದರಿಸುವುದು ಹೇಗೆ? ಅಮೆರಿಕವನ್ನ ಲಾಕ್ಡೌನ್ ಮಾಡೋದು, ಬ್ರಿಟನ್ ಅನ್ನ ಲಾಕ್ಡೌನ್ ಮಾಡೋದು, ಆಸ್ಟ್ರೇಲಿಯಾ ಲಾಕ್ಡೌನ್ ಮಾಡೋದು. ಆಗ ಸಣ್ಣ ಪುಟ್ಟ ದೇಶಗಳು ಹೆದರ್ತವೆ. ನೋಡಿ, ಅಮೆರಿಕ ಆಗಿದೆ, ಆಸ್ಟ್ರೇಲಿಯಾ ಆಗಿದೆ, ಜಪಾನ್ ಆಗಿದೆ, ಅಥವಾ ಬ್ರಿಟನ್ ಆಗಿದೆ ಅಂತ ಹೆದರಿಸ್ತಾರೆ. ನಂತರ ಭಾರತವನ್ನ ಮಾಡೋದು, ಭಾರತ ಮಾಡಿದ ನಂತರ ಅದಕ್ಕಿಂತಲೂ ಚಿಕ್ಕ ಪುಟ್ಟ ದೇಶಗಳು ನೋಡಿ ಭಾರತನೇ ಲಾಕ್ಡೌನ್ ಆಗಿದೆ ಅಂತ ಹೆದರಿಸಿ ಇವತ್ತು ಕಾರ್ಪೊರೇಟ್ ಕಂಪನಿಗಳು ಇಡೀ ಜಗತ್ತನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಡ್ತಾ ಇದೆ. ಅದರ ಭಾಗವಾಗಿ ನೋಡಿ ನಮ್ಮ ದೇಶದಲ್ಲಿ ಇವರಿಗೆ ಬೇಕಾದಾಗ ಆವಾಗ ಕೊರೋನಾ ಇಲ್ಲ. ಸಂಸದ ನಳಿನ್ ಕುಮಾರ್ ಕಟೀಲ್ ರವರ ಮನೆಯಲ್ಲಿ ಧರ್ಮ ನೇಮ ಆಗುವಾಗ ಏನು ಕೊರೋನಾ ಇರಲಿಲ್ಲ, ಅದರ ಮರು ದಿವಸವೇ ಲಾಕ್ಡೌನ್ ಆಗಿದೆ. ಅದೇ ರೀತಿ ಚುನಾವಣೆ ರಿಸಲ್ಟ್ ಬರುವವರೆಗೆ ಕೊರೋನಾ ಇರೋದಿಲ್ಲ. ಅದರ ಮರು ದಿವಸವೇ ರಿಸಲ್ಟ್ ಬಂದ ಮರು ದಿವಸವೇ ಮತ್ತೆ ಲಾಕ್ಡೌನು, ವೀಕೆಂಡ್ ಕರ್ಫ್ಯೂ ಎಲ್ಲವಾಗುತ್ತೆ. ಇವರು ಲಕ್ಷ ಜನ ಸೇರಿಸಬಹುದು, ಜನಸಾಮಾನ್ಯರು ಎಲ್ಲೋ ಸೇರುವ ಹಾಗಿಲ್ಲ. ಅಂದ್ರೆ ಪ್ರಾರಂಭದಲ್ಲೇ ಕೊರೋನಾ ಅಪಾಯಕಾರಿ ಅಲ್ಲ, ಸರ್ಕಾರನೇ ಹೇಳಿತ್ತು. ಏನು, ನೀವು ಭಯ ಪಡುವ ಅಗತ್ಯ ಇಲ್ಲ, ಜಾಗೃತಿ ವಹಿಸಿದ್ರೆ ಸಾಕು ಅಂತ ಹೇಳಿ. ಈ ವೇಳೆ ಸಿಪಿಎಂನ ಮುಖಂಡರಾದ ಯಾದವ್ ಶೆಟ್ಟಿ, ಸಂತೋಷ್ ಬಚಾಲ್, ದಯಾನಂದ್ ಶೆಟ್ಟಿ, ಇಮ್ತಿಯಾಜ್ ಸೇರಿದಂತೆ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು.